ಅವರ ವ್ಯವಹಾರಗಳನ್ನ ನಿಲ್ಲಿಸಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಮತ್ತೆ ಈ ಸಮುದಾಯಕ್ಕೆ ಮತಾಂಧರಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳು ನಡೆದರೆ ನಿಮ್ಮ ಕಾರ್ಯಕರ್ತರು ಭೀತಿ ಹೆಣವಾಗಲಿದ್ದಾರೆ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲಾಖಾಧಿಕಾರಿಗಳು ಗಮನವನ್ನು ಕೊಡಬೇಕು. ಯಾವ ಇಂಥ ಮತಾಂಧ ಶಕ್ತಿಯ ಮುಖಾಂತರ ಹಿಂದೂ ಸಮಾಜದ ಭಾವನೆಗಳಿಗೆ ನೋವನ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಯಾವ ಲವ್ ಜಿಹಾದಿನ ಮುಖಾಂತರ ನಮ್ಮ ಸಹೋದರಿಯರ ಮೇಲೆ ನಿರಂತರವಾಗಿ ನಡೆಯತಕ್ಕಂಥ ಆಕ್ರಮಣಗಳು, ಇವೆಲ್ಲದಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ಕೊಡತಕ್ಕಂತಹ ವ್ಯವಸ್ಥೆಯನ್ನ ಮಾಡಿ, ಇಲ್ಲದಿದ್ರೆ ರಸ್ತೆಯಲ್ಲಿ ಮುಂದಿನ ದಿವಸದಲ್ಲಿ ಯಾವ ಮತಾಂಧರು ಯಾವ ಅನಾಚಾರವನ್ನ ಮಾಡ್ತಾರ ಅವರು ಭೀತಿ ಹೆಣವಾಗಿ ಅವರನ್ನು ನೋಡತಕ್ಕಂತ ವಾತಾವರಣವನ್ನು ಮಾಡೋದಕ್ಕೆ ಆಸ್ಪದವನ್ನು ಕೊಡಬೇಕು. ಹಿಂದೂ ಸಮಾಜ ಅತ್ಯಂತ ಸದೃಢವಾಗಿದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಿನ್ನೆ ನಡೆದಿರತಕ್ಕಂತಹ ಘಟನೆ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವೆಲ್ಲರೂ ಅತ್ಯಂತ ಸಂಘಟಿತವಾಗಿ ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಸಮಾಜ ಆರಾಧನೆ ಮಾಡತಕ್ಕಂಥ ಗೋಮಾತೆಯ ಹೆಸರಿನಲ್ಲಿ ಹತ್ಯೆಯನ್ನು ಮಾಡೋದರ ಮುಖಾಂತರ ಸಮಾಜದಲ್ಲಿ ಸಂಘರ್ಷವನ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ತಾಯಂದಿರ ಮೇಲೆ ಅತ್ಯಾಚಾರದಂತ ಘನಘೋರ ಕೃತ್ಯಗಳ ನಡುವೆ ಈ ಹಿಂದೂ ಸಮಾಜವನ್ನ ಮುನ್ನಡೆಸಬೇಕಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಡೆದಿರತಕ್ಕಂಥ ಘಟನೆಯನ್ನ ಅತ್ಯಂತ ನೋವೇ ಜನಃ ಸುಖಿನೋ ಭವಂತು ಅನ್ನತಕ್ಕಂಥ ಆಶಯವನ್ನು ಹೊಂದಿರತಕ್ಕಂಥ ಹಿಂದೂ ಸಮಾಜದ ಭಾವನೆಗಳಿಗೆ ನೋವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಮತ್ತೆ ರಕ್ತಪಾತ ಆದೀತು ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ, ಈ ಒಂದು ಪ್ರತಿಭಟನೆಯಲ್ಲಿ ಮತ್ತು ನಿನ್ನೆ ನಡೆದಿರತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳ ಹಿಂದೆ ಇಡೀ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರತನ್ ರೈ ಕುಂಬ್ರರವರು, ಸದಸ್ಯರಾಗಿರ್ತಕ್ಕಂತಹ ಪ್ರವೀಣ್ ರವರು, ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಒಂದಾಗಿ ಇದನ್ನು ವಿರೋಧಿಸತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲರೂ ಅತ್ಯಂತ ಸಂಘಟಿತರವಾಗಿ ಸಮಾಜದಲ್ಲಿ ಬದುಕತಕ್ಕಂತಹ ಬೆಳವಣಿಗೆಯನ್ನು ಕಾಣೋಣ. ಭಾರತ ಮಾತೆ ಮತ್ತೆ ಜಗಜ್ಜನನಿಯಾಗಲಿ, ಈ ರಾಷ್ಟ್ರ ವಿಶ್ವಕ್ಕೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ಈ ರಾಷ್ಟ್ರಕ್ಕೆ ಬರಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿನ್ನೆ ನಡೆದಿರತಕ್ಕಂತಹ ಘಟನೆ ನಡೆದಿರತಕ್ಕಂತಹ ಅವರ ಮನೆಯವರ ಜೊತೆ ಆ ಸಹೋದರಿಯ ಜೊತೆಗೆ ನಾವೆಲ್ಲ ಇದ್ದೇವೆ. ಮುಂದಿನ ದಿವಸದಲ್ಲಿ ಯಾವುದಾದ್ರೂ ಇಂತಹ ಅನಪೇಕ್ಷಿತ ಘಟನೆಗಳು ನಡೆದರೆ ನಮಗೆ ತಿಳಿಸುವಂತಹ ವ್ಯವಸ್ಥೆ ಮಾಡಿ 1 ಗಂಟೆಯ ಒಳಗಡೆ ಇಲಾಖೆಗೆ ಸೂಚನೆಯನ್ನು ಕೊಟ್ಟದೆ ನೇರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಶಾಶ್ವತವಾಗಿ ನಿಲ್ಲಿಸುವುದಕ್ಕೆ ಇಡೀ ಹಿಂದೂ ಸಮಾಜ ಸಿದ್ಧ ಇದೆ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆಲ್ಲರಿಗೂ ಆ ಕೆಲಸ ಮಾಡಲಿಕ್ಕೆ ಭಾರತ ಮಾತೆ ಮತ್ತು ನಾವು ಆರಾಧನೆ ಮಾಡತಕ್ಕಂಥ ಎಲ್ಲ ದೈವ ದೇವರುಗಳು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರೀತಿಯ ವರ್ತನೆಯನ್ನು ಖಂಡಿಸಿ ಇವತ್ತು ತಿಂಗಳಾಡಿ ಪರಿಸರದಲ್ಲಿ ಖಂಡನಾ ಸಭೆಯನ್ನು ಮತ್ತು ಈ ರಸ್ತೆ ರೊಕ್ಕೋ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಉದ್ದೇಶಿಸಿ ನಮ್ಮ ಈ ಹಿಂದೂ ಬಂಧುಗಳನ್ನ ಒಟ್ಟು ಸೇರಿಸಿ ನಿಮ್ ಜೊತೆ ನಾವಿದ್ದೀವಿ ಎನ್ನುವ ಒಂದು ಸ್ಫೂರ್ತಿಯ ಮಾತುಗಳನ್ನಾಡಿದಂತಹ ನಮ್ಮ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀ ಬೂಡಿಯ ರಾಧಾಕೃಷ್ಣ ರೈ ಅವರಿಗೆ ಬಂದಿರುವಂತಹ ಎಲ್ಲ ಹಿಂದೂ ಬಾಂಧವರ ಪರವಾಗಿ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಬಜರಂಗದಳ ಜಿಲ್ಲಾ ಪ್ರಾಂತ ಸಂಯೋಜಕರಾದಂತಹ ಶ್ರೀ ಮುರಳೀಕೃಷ್ಣ ಅಸಂತಡ್ಕರ್ ಅವರು ಬಂದು ನಮ್ಮ ಈ ಹಿಂದೂಗಳ ಮೇಲೆ ಆಗುವಂತಹ ನಿರಂತರ ಈ ರೀತಿಯ ದೌರ್ಜನ್ಯವನ್ನು ಖಂಡಿಸಿ ನಿಮ್ಮ ಎಲ್ಲ ತೊಂದರೆಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಎನ್ನುವ ಮಾತುಗಳನ್ನು ಆಡಿ ನಮಗೆ ಧೈರ್ಯವನ್ನು ತುಂಬಿದಿರಿ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ಸಾಮ್ರಾಟ, ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಅರುಣ್ ಕುಮಾರ್ ಪುತ್ತಿಲ್ ಸರ್ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಅತ್ಯುತ್ತಮವಾದ ಮಾತುಗಳನ್ನು ಆಡಿದ್ದಾರೆ, ನಮಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಾಗೆ ನಾವು ನಿಮ್ ಜೊತೆ ಇದ್ದೀವಿ. ಯಾವುದೇ ಮಸೀದಿಗೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಫತ್ವಾ ಹೊರಡಿಸಿ ತಾಕತ್ತಿದ್ರೆ ಮುಸಲ್ಮಾನ ಸಮುದಾಯ ಅದನ್ನು ಮಾಡಿ ತೋರಿಸಿ. ಇಲ್ಲ, ಇದೇ ಹಿಂದೂ ಸಮಾಜದ ವ್ಯಾಪಾರ ಬೇಕು, ಅಡಿಕೆ ಬೇಕು, ಹಣ್ಣಿನ ವ್ಯಾಪಾರ ಬೇಕು. ಅರೆ ಉಲ್ಟಾ ಹಿಂದೂ ಸಮಾಜದ ಮೇಲೇನೆ ದೌರ್ಜನ್ಯ, ನಂಬಿಕೆಗಳ ಮೇಲೇನೆ ದೌರ್ಜನ್ಯ ಮಾಡ್ತೀರಿ ಅಂತ ಆದ್ರೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಕೇವಲ ಅರ್ಧ ಗಂಟೆ 1 ಗಂಟೆ ಈ ಸ್ಟ್ರೈಕ್ ಅಲ್ಲ, ದಿವಸದ 24 ಗಂಟೆ ಇದೇ ರಸ್ತೆಯಲ್ಲಿ ಕೂತು ನಿಮ್ಮ ಯಾವುದೇ
ಯಾವುದೇ ಜನರನ್ನ ಆಚೆ ಈಚೆ ನಡೆಸುವಂತ ತಾಕತ್ತು ಇಲಾಖೆಗಿಲ್ಲ, ನೆನ್ಪಿಟ್ಟುಕೊಳ್ಳಿ. ಇವತ್ತೇ ಎಬ್ಬಿಸ್ತೀರಾ ನಮ್ಮನ್ನ. ಹಿಂದೂ ಸಮಾಜದ ನಮ್ಮ ಭಾವನೆಗಳ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಯಾರು ಮಾಡಿದ್ರು ಸಹ ಇದನ್ನು ನಾವು ಸಹಿಸುವುದಿಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಮಾತನ್ನ ಹೇಳ್ತಾ ಇದ್ದೇನೆ. ಅರೆ, ಏನನ್ನ ಮಾಡ್ತಾ ಇದ್ದೀರಾ? ಸಾವಿರಾರು ಜನ ನೆಮ್ಮದಿಯಿಂದ ಸಾಮರಸ್ಯದಿಂದ ಬದುಕಬೇಕಾಗಿರ್ತಕ್ಕಂಥ ಜಾಗ ಇದು. ಇಲ್ಲೇ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ, ಒಬ್ಬ ಸಹೋದರಿಯ ಮೇಲೆ ದೌರ್ಜನ್ಯ, ನಂಬಿಕೆಯ ಮೇಲೆ ದೌರ್ಜನ್ಯ. 24 ಗಂಟೆ ನಾಳೆ ಜಾಮೀನಿನ ಮುಖಾಂತರ ಈ ದೇಶದ ಕಾನೂನು, ಇವತ್ತು ಕಾನೂನನ್ನೇ ಬದಲಿಸಬೇಕಾಗಿರ್ತಂತ ಅನಿವಾರ್ಯತೆ. ಈ ರೀತಿಯ ಘಟನೆಗಳನ್ನ ಜಾಗೃತ ಹಿಂದೂ ಸಮಾಜ ಗಮನಿಸ್ತಾ ಇದೆ. ಇದು ಎಚ್ಚರಿಕೆಯ ಸಂದೇಶ ಆಗಿರಬೇಕು ಅಂತ ಹೇಳುವಂತ ಮಾತುಗಳನ್ನ ಹೇಳ್ತಾ, ಎಲ್ಲ ಹಿಂದೂ ಬಂಧುಗಳು ಈ ರೀತಿಯ ಜಾತಿ ಮಾನಸಿಕತೆ ಇರತಕ್ಕಂಥ ಜನರನ್ನ ಮಟ್ಟ ಹಾಕುವಲ್ಲಿ ಮನೆಗಳಲ್ಲಿ ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಘಟನೆಗಳು ನಡೆದ್ರೆ ಹಿಂದೂ ಸಮಾಜ ಒಟ್ಟು ಸೇರಿ ಯಾವ ಸರ್ಜಿಕಲ್ ಸ್ಟ್ರೈಕ್ ಅವತ್ತು ನಮ್ಮ 42 ಸೈನಿಕರ ಮೇಲೆ ದಾಳಿ ಮಾಡಿ ಭಯೋತ್ಪಾದಕರು ಅವರನ್ನ ಮಟ್ಟ ಹಾಕುವ ಹತ್ಯೆ ಮಾಡುವಂತ ಕೆಲಸ ಮಾಡಿದ್ರ, ಆಗ ಈ ದೇಶದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಯೋಚನೆ ಮಾಡಿ ಈ ಸೈನ್ಯ ಏನು ಮಾಡ್ತೋ, ನಮ್ಮ ಹೆಮ್ಮೆಯ ಸೈನಿಕರು ಅಲ್ಲಿ ಪಾಕಿಸ್ತಾನದ ಜಾಗಕ್ಕೆ ಹೋಗಿ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾರ, ಅದೇ ಕೆಲಸವನ್ನ ಮನೆಗಳಿಗೆ ನುಗ್ಗಿ ಹಿಂದೂ ಸಮಾಜ ಮಾಡುತ್ತೆ. ಎಚ್ಚರಿಕೆ ಅಂತ ಹೇಳುವಂತ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮಗೇನು ಹೊಸತಲ್ಲ. ಒಬ್ಬ ಅಲ್ಪಸಂಖ್ಯಾತನ, ಒಬ್ಬ ಮುಸಲ್ಮಾನ್ ಜಿಹಾದಿಯ ಅಂಗಡಿಗೆ ಹೋದಂತಹ ಹಿಂದೂ ಆ ಸಹೋದರಿಯರು ಯಾವತ್ತೂ ಕೂಡ ಸುರಕ್ಷಿತರಲ್ಲ ಅನ್ನೋದಕ್ಕೆ ನಿನ್ನೆ ನಡೆದಂತ ಮತ್ತೊಂದು ಘಟನೆ ನಮಗೆ ಉದಾಹರಣೆ. ಇದಕ್ಕಿಂತ ಮುಂಚೆ ಕೂಡ ನಮ್ಮ ಪುತ್ತೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇಂತಹ ಘಟನೆಗಳು ನಡೆದಿತ್ತು. ಕರೆನ್ಸಿ ಹಾಕ್ಲಿಕ್ಕೆ ಹೋದಂತಹ ನಮ್ಮ ಸಹೋದರಿಯರ ಆ ನಂಬರ್ ಅನ್ನ ಪಡೆದುಕೊಂಡು ಅವರಿಗೆ ನಿರಂತರವಾದಂತಹ ಬೇರೆ ಬೇರೆ ರೀತಿಯ ಕೆಟ್ಟ ಮೆಸೇಜ್ಗಳನ್ನು ಕಳಿಸುವಂತದ್ದು ಮತ್ತು ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡುವಂತಹ ಘಟನೆಗಳು ಬೇರೆ ಬೇರೆ ಕಡೆಗಳಲ್ಲಿ ಬಂದಿತ್ತು. ನಮ್ಮ ಸಹೋದರಿಯರು ಮುಸಲ್ಮಾನರ ಆ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಂತಹ ಕಿರುಕುಳ ಕೊಡುವಂತದ್ದು ಬೇರೆ ಬೇರೆ ರೀತಿಯ ಘಟನೆಗಳು ನಡೆಯುತ್ತಿತ್ತು. ನಿನ್ನೆ ನಡೆದಂತಹ ಘಟನೆಯಿಂದ ಮತ್ತಷ್ಟು ನಾವು ಜಾಗೃತರಾಗುವಂತ ಅವಶ್ಯಕತೆ ಇದೆ. ನಾವು ಇಲ್ಲಿ ಭಾಷಣ ಮಾಡಿ ಅಥವಾ ಬೊಬ್ಬೆ ಹಾಕಿ ಏನು ಪ್ರಯೋಜನ ಇಲ್ಲ. ನಾವು ನಮ್ಮ ಮನೆಯಿಂದ ಆ ಜಾಗೃತಿಯನ್ನ ಮೂಡಿಸಿಕೊಳ್ಬೇಕು. ಈಗಾಗಲೇ ಅರುಣ್ ಕುಮಾರ್ ಪುತ್ತಿರದವರು ಹೇಳಿದಂತೆ ನಾವು ಯಾವತ್ತೂ ಕೂಡ ನಮ್ಮ ವ್ಯವಹಾರವನ್ನ ನಮ್ಮ ಧರ್ಮದವರ ಜೊತೆಯೇ ಮಾಡಬೇಕು, ಯಾವುದೇ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರ ಜೊತೆ ಮಾಡಬಾರ್ದು ಅನ್ನುವಂತಹ ಆ ಒಂದು ಧ್ಯೇಯವಾಕ್ಯವನ್ನು ಇವತ್ತು ನಾವು ನಮ್ಮ ಜೊತೆ ಇಟ್ಕೊಳ್ಬೇಕು. ಯಾತಕ್ಕಂತ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುನಿ ನಡೆದಂತಹ ಪ್ರವೀಣ್ ನೆಟ್ಟಾರ ಹತ್ಯೆ ಅಂತ ಸಂದರ್ಭದಲ್ಲಿ ಅವರ ಅಂಗಡಿಯಲ್ಲಿ ಕೆಲಸಕ್ಕಿದ್ದಂತಹ ವ್ಯಕ್ತಿಯ ಮಗನೇ ಅವರನ್ನು ಹತ್ಯೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅವರನ್ನು ನಂಬಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅವರು ಉದಾಹರಣೆ ಸಹಿತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನಿನ್ನೆ ನಡೆದಂತ ಘಟನೆಯಿಂದ ಆರೋಪಿಯ ವಿರುದ್ಧ ಈಗಾಗಲೇ ಕೇಸು ದಾಖಲಾಗಿದೆ. ಇನ್ನು 1-2 ದಿವಸದಲ್ಲಿ ಅವ ಜಾಮೀನು ತಗೊಂಡು ಬರ್ತಾನೆ, ಮತ್ತು ಕೂಡ ಅದನ್ನು ಅವ ಮುಂದುವರಿಸ್ತಾನೆ. ಆದರೆ ನಾವು ಅವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಕೇವಲ 20% ಇದ್ದಂತಹ ಈ ಮುಸಲ್ಮಾನರು 80% ಇದ್ದ ಹಿಂದೂಗಳ ಮೇಲೆ ಈ ರೀತಿಯ ಒಂದು ವೇಳೆ ಇಂತಹ ಘಟನೆ ಇಲ್ಲಿ ನಡೆದ್ರೆ ಅವ ಮತ್ತೆ ಯಾವತ್ತೂ ಕೂಡ ನಮ್ಮ ಹಿಂದೂ ಸಹೋದರಿಯರನ್ನ ಕಣ್ಣೆತ್ತಿ ಕೂಡ ನೋಡದಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಬರಲಿ. ಅದಕ್ಕೋಸ್ಕರ ನಿಮ್ ಜೊತೆ ಯಾವತ್ತೂ ಕೂಡ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ತುಂಬ ವಂದನೆಗಳನ್ನು ಸಲ್ಲಿಸ 2 ಮಾತನ್ನು ಮುಗಿಸ್ತೇನೆ. ಆ ಘೋಷಣೆ ಯಾವ ರೀತಿ ಇರಬೇಕು ಅಂತ ಕೇಳಿದ್ರೆ, ಯಾರೋ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯನ ಮುಂದುವರಿಸ್ತೀವಿ, ಹಿಂದೂ ಸಮಾಜದ ನಂಬಿಕೆಯ ಮೇಲೆ ಘಾಸಿ ಮಾಡ್ತೀವಿ ಅಂತ ಹೇಳುವವರಿಗೆ ಹಿಂದೂ ಸಮಾಜ ಗರ್ಜನೆ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯಗಳು ನಡೀತಾ ಇರತಕ್ಕಂಥದ್ದು ಸಹಜ. ಆದ್ರೆ ಅವರು ಗಮನಿಸಬೇಕಿತ್ತು, ಈ ದೇಶ ಬದಲಾಗ್ತಾ ಇದೆ, ಭಾರತ ಬದಲಾಗಿದೆ ಅಂತ ಹೇಳೋದನ್ನ ಗಮನಿಸಬೇಕು. ಗಮನಿಸದೇ ಇದ್ರೆ ಇವತ್ತಿಗೆ ಬಸ್ ಇಷ್ಟ ತನಕ ಸಹಿಸ್ಕೊಂಡಿದೀವಿ, ಇನ್ನು ಸಹಿಸುವುದಿಲ್ಲ ಅಂತ ಹೇಳುವಂತ ಘೋಷಣೆ ಗರ್ಜನೆ ಆರಂಭ ಆಗಬೇಕು. ಅದು ಎಲ್ಲಿಂದ ಆರಂಭ ಆಗಬೇಕು ಅಂತ ಕೇಳಿದ್ರೆ, ಎಲ್ಲಿ ನಿನ್ನ ದುಷ್ಕರ್ಮಿ ಆರಂಭ ಮಾಡಿದ ಅಲ್ಲಿಂದಲೇ ಹಿಂದೂ ಸಮಾಜದ ಗರ್ಜನೆ ಆರಂಭ ಆಗಬೇಕು. ಒಮ್ಮೆ ಜೋರಾಗಿ ತಾಯಿ ಭಾರತಿಗೆ ಘೋಷಣೆ ಕೂಗೋಣ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆದರಣೀಯ ಪರಿವಾರ ಸಂಘಟನೆಯ ಎಲ್ಲ ಹಿರಿಯ ಬಂಧುಗಳೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಪರಿವಾರ ಸಂಘಟನೆಯ ಎಲ್ಲ ಕಾರ್ಯಕರ್ತ ಬಂಧುಗಳೇ,
ಅತ್ಯಂತ ನೋವಿನ ಸಂಗತಿ ಏನಪ್ಪಾ ಅಂತ ಕೇಳಿದ್ರೆ, ಈಗಾಗಲೇ ಉಲ್ಲೇಖ ಮಾಡಿದಂತೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳು ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂತ ದೌರ್ಭಾಗ್ಯ ನಮಗೆ ಬಂದಿದೆ. ನಮ್ಮ ಪರಿಸ್ಥಿತಿ ಏನು, ನಮ್ಮ ಯೋಜನೆ ಏನು ಅಂತ ಹೇಳೋದನ್ನ ಅನಿವಾರ್ಯವಾಗಿ ಇವತ್ತಿನಿಂದ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ. ನಿನ್ನೆಯ ಘಟನೆ, ಓರ್ವ ಸಹೋದರಿ ಒಂದು ಅಂಗಡಿಯಿಂದ ಸಾಮಾನನ್ನು ತಗೊಳ್ಳಿಕ್ಕೆ ಬರ್ತಾಳೆ, ಒಬ್ಬ ಮತಾಂಧ ಜಹಾದಿ ಅವಳ ಮೇಲೆ ಕೈ ಹಾಕುವಂತ ಪ್ರಯತ್ನ ಮಾಡ್ತಾನೆ, ಮಾನಭಂಗದ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆಯ ಸಂದೇಶ. ಇವತ್ತಿನ ತನಕ ನೀವು ಮಾಡಿದ್ದನ್ನು ಸಹಿಸಿಕೊಂಡಿದ್ದೇವೆ, ಇನ್ನೂ ಸಹಿಸುವುದಿಲ್ಲ. ಇದನ್ನ ಬಜರಂಗದಳ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಖಂಡಿಸ್ತಾ ಇದೆ ಬಂಧುಗಳೇ. ಎರಡು ಸಂದೇಶಕ್ಕೋಸ್ಕರ ಈ ಪ್ರತಿಭಟನೆ. ಒಂದು ಏನು ಆಗ ಉಲ್ಲೇಖ ಮಾಡಿದೆ, ನೂರಾರು ವರ್ಷಗಳಿಂದ ಹಿಂದೂಗಳ ನಂಬಿಕೆಗಳ ಮೇಲೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಲಿಕ್ಕೆ ಬಿಡಲಿಲ್ಲ. ನಮ್ಮ ನಂಬಿಕೆಗಳ ಮೇಲೆ, ಸಹೋದರಿಯರ ಮೇಲೆ ಲವ್ ಜಿಹಾದಿನ ಮುಖಾಂತರ ಆಕ್ರಮಣ ಮಾಡಿದ್ರ, ನಮ್ಮ ನಂಬಿಕೆಗಳ ಗೋಹತ್ಯೆಯನ್ನ ಮಾಡುವುದನ್ನೇ ಮುಂದುವರಿಸಿದ್ರ, ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಭಯೋತ್ಪಾದನೆಯ ಮುಖಾಂತರ ಆಕ್ರಮಣ ಮಾಡುವುದನ್ನು ಮುಂದುವರಿಸಿದ್ರ. ಆದ್ರೆ ನೆನಪಿಟ್ಟುಕೊಳ್ಳಿ, ಭಾರತ ಯಾವ ರೀತಿ ಬದಲಾಗಿದೆ ಅಂತ ಕೇಳಿದ್ರೆ, ಯಾರು ಭಯೋತ್ಪಾದನೆ ಮಾಡ್ತಾರೆ, ಯಾರು ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ, ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಹೊಸದಾಗಿರ್ತಕ್ಕಂಥ ತಂತ್ರವನ್ನ ಯೋಚನೆ ಮಾಡಿದ್ದೇವೆ. ಏನು ತಂತ್ರ ಅಂತ ಕೇಳಿದ್ರೆ, ಇದನ್ನೇ ನೀವು ಹಳ್ಳಿಗಳಲ್ಲಿ ಜಹಾದಿ ಮಾನಸಿಕತೆ ಮಾಡ್ತೀರಾ. ಜಹಾದಿ ಮಾನಸಿಕತೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತೀರಾ ಅಂತ ಹೇಳಿದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡುವುದರ ಮುಖಾಂತರ ಯಾರು ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ, ಹಿಂದೂ ಸಮಾಜದ ಭಾವನೆಗಳ ಮೇಲೆ ತೊಂದರೆ ಮಾಡ್ತೀರಾ, ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಹಿಂದೂ ಸಮಾಜದ ಸಂಘಟನೆಯ ಕಾರ್ಯಕರ್ತರು ಯುವಕರನ್ನ ಹಿಂದೂ ಸಮಾಜವನ್ನ ಸೇರಿಸಿಕೊಂಡು ಮಾಡುವಂತ ತಾಕತ್ತು, ಆ ಕ್ಷಾತ್ರ ತೇಜಸ್ಸು ಹಿಂದೂ ಸಮಾಜಕ್ಕಿದೆ, ಹಿಂದೂ ಧರ್ಮಕ್ಕಿದೆ. ಎಚ್ಚರಿಕೆಯಿಂದ ಗಮನಿಸಿ. ಎರಡನೆಯ ಸಂದೇಶ, ಯಾರು ಇವತ್ತು ಈ ರೀತಿ ಕೆಟ್ಟ ಮಾನಸಿಕತೆಯ ಮುಖಾಂತರ, ಮತಾಂಧತೆಯ ಮುಖಾಂತರ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡ್ತೀರಾ, ಹಿಂದೂ ಸಮಾಜದ ಮೇಲೆ ಈ ರೀತಿಯ ಆಕ್ರಮಣ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ, ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡುವಂತ ಕೆಲಸವನ್ನ ಯಾರು ದುಷ್ಕರ್ಮಿಗಳು ಮತಾಂತರ ಮಾಡ್ತೀರಾ, ಅವರಿಗೆ ಎಚ್ಚರಿಕೆಯ ಸಂದೇಶ ಮಾಡ್ತೀವಿ. ಅರೆ, ನೀವು ಇವತ್ತು ಮುಸಲ್ಮಾನ ಸಮಾಜ, ನೀವು ಸಾಮಾನ್ಯ ಜ್ಞಾನವನ್ನ ಯೋಚನೆ ಮಾಡಬೇಕಿತ್ತು. ನಿಮ್ಮ ಸೇವೆಯಲ್ಲಿ ಪುತ್ತೂರು 1 CSC ಕೇಂದ್ರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸ್ಕಾಲರ್ಶಿಪ್, ಎಂಟ್ರೆನ್ಸ್ ಎಕ್ಸಾಮ್ಸ್, CET, NEET, JEE, ಬ್ಯಾಂಕಿಂಗ್ ಎಕ್ಸಾಮ್ಸ್, IAS, KS, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಆನ್ಲೈನ್ ಅಪ್ಲಿಕೇಶನ್ಗಳ ಸೌಲಭ್ಯ, ಜೊತೆಗೆ ಜೆರಾಕ್ಸ್, ಪ್ರಿಂಟ್, ಕಲರ್ ಪ್ರಿಂಟ್, ಪ್ರಾಜೆಕ್ಟ್ ರಿಪೋರ್ಟ್, ಫೋಟೋ ಪ್ರಿಂಟ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಕೊಡಲಾಗುವುದು. SBI ಕಿಯೋಸ್ಕ್ ಬ್ಯಾಂಕ್ ಇಲ್ಲಿ ಅಕೌಂಟ್ ಓಪನಿಂಗ್, ಯಾವುದೇ ಬ್ಯಾಂಕ್ಗೆ ಮನಿ ಡೆಪಾಸಿಟ್, ವಿಡ್ರಾವಲ್, ಆಧಾರ್ ವಿಡ್ರಾವಲ್ಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಫೆಸಿಲಿಟಿ. ಸಂಪರ್ಕಿಸಿ ಪುತ್ತೂರು 1 KSRTC ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್, ಪುತ್ತೂರು KSRTC ಬಸ್ ನಿಲ್ದಾಣದ ಎದುರು ಅನಿತಾ ಆಯಿಲ್ ಮಿಲ್ ಬಿಲ್ಡಿಂಗ್ ನಲ್ಲಿರುವ ಪುತ್ತೂರು 1 ಶಾಖೆಯಲ್ಲೂ ಈ ಎಲ್ಲ ಸೌಲಭ್ಯಗಳು ಲಭ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.